वेदान्ताचार्यमाचार्यं भास्करं ज्ञानभास्करं धर्मसंस्थापिनं वन्दे धर्मसंस्थापिनं वन्दे कालहस्तं जगद्गुरुं कालहस्तं जगद्गुरुं वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा रामाय रामभद्राय रामाय रामभद्राय रामचन्द्राय वेदसे रघुनाथाय नाथाय रघुनाथाय नाथाय सीताय पतये नमः सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। महागणपते गजानन महागणपते गजानन श्री महागणपते गजानन उमा महेश्वर प्रियनन्दना उमा महेश्वर प्रियनन्दना
रामचंद्र महाराज की, पवन सुत हनुमान की, सीता माता की, गंगा माता की, बोलो ಭಾರತ ಮಾತಾ ಕೀ. ರಾಮ ಎಂಬಂತಹ ಎರಡಕ್ಷರದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ. ರಾಮ ರಾಮ ಎಂಬಂತಹ ನಾಮವನ್ನು ಉಚ್ಚರಿಸಿದಾಗ ಜನ್ಮ ಜನ್ಮಾಂತರದ ಕರ್ಮದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಸಾರ್ಥಕ ಜೀವನವನ್ನು ಅನುಭವಿಸಲಿಕ್ಕಾಗ್ತದೆ ಎಂಬುದಾಗಿ ಧರ್ಮಶಾಸ್ತ್ರಗಳು, ಹಿರಿಯರು, ಸಾಧು ಸಂತರು, ಪ್ರವಚನಗಾರರು ಹೇಳಿದ್ದಾರೆ. ಬೇಡನಾಗಿರುವಂತಹ ವಾಲ್ಮೀಕಿ ಆತನ ಪೂರ್ವ ಚರಿತ್ರೆಯನ್ನು ನೆನಪು ಮಾಡಿಕೊಂಡ್ರೆ ಮೈ ನವಿರೇಳುತ್ತೆ. ತಾನು ಕ್ರೂರಿಯಾಗಿ ಜನರ ಮಂಡೆ ಹೊಡೆದು ದರೋಡೆಕೋರನಾಗಿ ಯಾವ ಕೃತ್ಯವನ್ನು ಜೀವನದಲ್ಲಿ ಮಾಡಬಾರದು ಅಂತಹ ಕೃತ್ಯವನ್ನು ಮಾಡಿ ತನಗೆ ಮುಂದೇನು ಎಂಬುದನ್ನು ಚಿಂತನೆ ಮಾಡದೇ ಇರುವಂತಹ ಆ ಬೇಡ, ಅರ್ಥಾತ್ ಅಕ್ರೂರಿಯಾಗಿರುವಂತಹ ದರೋಡೆಕೋರ ಒಂದು ದಿವಸ ಸಪ್ತ ಋಷಿಗಳನ್ನು ಅಡ್ಡಕಟ್ಟುತ್ತಾನೆ. ಮುಂದೆ ಹೋಗಬಾರದು, ನಿಲ್ಲಿ, ನಿಮ್ಮಲ್ಲೇನಿದೆ ಅದನ್ನು ನನಗೆ ಕೊಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಏನಿಲ್ಲ, ನಮ್ಮ ಮೂಟೆಯಲ್ಲಿರುವುದು ನಾಳೆಗೆ ಬೇಕಾಗಿರುವಂಥ ವಸ್ತ್ರಗಳು ಮಾತ್ರ, ಇನ್ನೇನಿಲ್ಲ ಅಂತ ಹೇಳಿದವನಿಗೆ ಕೇಳಲಿಲ್ಲ. ಆತ ಹೇಳ್ತಾನೆ, ನಿಮ್ಮನ್ನು ಹೊಡೆದು ಬಡಿದು ಇದು ಕೊಂಡೋದ್ರೂ ಸಾಕು, ನನ್ನ ಹೆಂಡತಿಗೆ ತೃಪ್ತಿ ಆಗ್ತದೆ ಅಂತ. ಆಗ ಅವರು ಹೇಳ್ತಾರೆ, ನೀನು ಹೋಗಿ ಹೆಂಡತಿಯಲ್ಲಿ ಕೇಳು, ನಿನ್ನ ಮಡದಿ ಬಳಿ ಎಲ್ಲಿಯಾದರೂ ನಿನಗೆ ಈ ಮಾಡುವಂತಹ ಕಾರ್ಯ ಒಳ್ಳೆಯದು ಅಂತ ಹೇಳಿದರೆ ಅದಕ್ಕೆ ನಾನು ನಿನಗೆ ಸಹಭಾಗಿಯಾಗಿರ್ತೇನೆ, ಕೇಳು ಎಂಬುದಾಗಿ ಹೇಳಿದಾಗ ಧೈರ್ಯ ಬರಲಿಲ್ಲ ಅವನಿಗೆ. ಅವರನ್ನೆಲ್ಲ ಹಿಡಿದು ಮರಕ್ಕೆ ಬಂಧಿಸಿ ಮನೆಗೆ ಹೋಗಿ ಕೇಳ್ತಾನೆ ಮಡದಿಯಲ್ಲಿ. ಬರಿಗೈಯಲ್ಲಿ ಬಂದಿರುವಂತಹ ಗಂಡನನ್ನು ನೋಡಿ, ಏನು ತಾರದೇ ಇರತಕ್ಕಂತಹ ಗಂಡನನ್ನು ನೋಡಿ ವ್ಯಾಕುಲದಿಂದ ಸಿಟ್ಟಿಗೆದ್ದು ಆಕೆ ಹೇಳ್ತಾಳೆ, ಯಾಕೆ ಬರಿಗೈಯಲ್ಲಿ ಬಂದಿದ್ದೀರಾ? ತರಬೇಕಾಗಿರುವುದು ನಿಮ್ಮ ಧರ್ಮ ಅಂತ ಹೇಳುವಾಗ, ಇಲ್ಲ ಋಷಿಗಳು ಬಂದಿದ್ದರು, ನನಗೆ ಉಪದೇಶ ಮಾಡಿದ್ದಾರೆ, ದರೋಡೆ ಮಾಡಬಾರದಂತೆ, ಮಂಡೆ ಪುಡಿ ಮಾಡಬಾರದಂತೆ ಅಂತ ಹೇಳುವಾಗ, ಮಾಡಬೇಕಾಗಿರೋದು ನಿಮ್ಮ ಕರ್ಮ, ಅದುವೇ ನಿಮ್ಮ ಧರ್ಮ ಅಂತ ಹೇಳ್ತಾರೆ. ಆಗ ಆತ ಒಂದು ಪ್ರಶ್ನೆ ಕೇಳ್ತಾನೆ ಮಡದಿಯಲ್ಲಿ, ಮಡದಿ ಮಣಿ ನೀನು ಉತ್ತರಿಸಬೇಕು, ನಾನೆಲ್ಲರ ತಲೆ ಹೊಡೆದು ಅನ್ಯಾಯ ಮಾಡಿ ಅನಾಚಾರ ಮಾಡಿ ಹಣ ಸಂಪಾದನೆ ಮಾಡ್ತೇನೆ, ಆದರೆ ಆ ಹಣ ಸಂಪಾದನೆ ಮಾಡಿದ ಮೇಲೆ ನಿನಗೆ ಸಿಗುತ್ತೆ ಸರಿ, ಧನ ಕನಕಗಳು ನಿನಗೆ ಸಿಕ್ಕುತ್ತೆ ಸರಿ, ಅದರಿಂದ ಸಿಕ್ಕುವಂತಹ ಪಾಪ ಇದೆಯಲ್ಲ ಅದರಲ್ಲಿ ನಿನಗೆ ಪಾಲಿದೆಯಾ ಅಂತ ಕೇಳುವಾಗ ಆಕೆ ಹೇಳ್ತಾಳೆ, ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ. ಗಂಡ ಏನಾದರೂ ಒಂದು ಅಪರಾಧವನ್ನು ಮಾಡಿದರೆ, ಪಾಪ ಮಾಡಿದರೆ ಅದರಲ್ಲಿ ಗಂಡನಿಗೆ ಪಾಲಿಲ್ಲ. ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ. ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಪಾಲುಂಟು. ಹೆಂಡತಿಯಲ್ಲಿ ಆದರೂ ತಪ್ಪು ಮಾಡಿದರೆ, ಅನ್ಯಾಯ ಮಾಡಿದರೆ, ಪಾಪ ಮಾಡಿದರೆ ಅದರಲ್ಲಿ ಗಂಡನಿಗೆ ಪಾಲುಂಟು. ಇಲ್ಲಿ ಹಿಂದಿನವರು ಹೇಳಿದ್ದಾರಲ್ಲ, ಬಾಳೆ ಗಿಡ ಮುಳ್ಳಿನ ಮೇಲೆ ಬಿದ್ದರು, ಮುಳ್ಳು ಬಾಳೆಯ ಮೇಲೆ ಬಿದ್ದರು ಆಘಾತ ಆಗುವುದು ಬಾಳೆಗೆ. ಹಾಗೆಯೇ ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಪಾಲುಂಟು. ಗಂಡ ಪುಣ್ಯ ಕೆಲಸ ಮಾಡಿದರೆ ಹೆಂಡತಿಗೆ ಪಾಲು ಸಿಗ್ತದೆ, ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಅವನಿಗೆ ಅರ್ಥ ಆಯಿತು ಬದುಕೇನು ಅಂತ ಅರ್ಥ ಆಯಿತು. ಹಾಗಾಗಿ ಬೇಡ ಬದುಕು ಬೇಡ, ಬದುಕು ಬೇಡ, ಸಾಕು ಸಾಕು ಅಂತಾಯಿತು. ಹಾಗಾಗಿ ರಾಮಾಯಣದ ಕತೆ ಆರಂಭವಾಗುವುದೇ
ಬೇಡನಿಂದ. ಅರ್ಥಾತ್ ಯಾವಾಗ ನಮ್ಮ ಬದುಕಿನಲ್ಲಿ ಬೇಡ ಬೇಡ ಬೇಡಗಳು ಕಡಿಮೆಯಾಗ್ತದೋ ಆಗ ಬದುಕು ಚೆನ್ನಾಗಿ ಆಗುತ್ತೆ. ಅದಕ್ಕೆ ವೈರಾಗ್ಯ ಅಂತ ಹೇಳಿದರು. ವೇದಿಕೆ ಬೇಕು, ಯಾವವರೆಗೆ ನನಗೆ ಬೇಕು 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 ಅಂತ ಅನ್ನಿಸ್ತದೋ ಆಗ ಅವನಿಗೆ ತೃಪ್ತಿಯಾಗಲ್ಲ. ಮಡದಿಯ ಸುಖ ಬೇಕು ಬೇಕು ಅಂತ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾನೋ ಅಲ್ಲಿ ಅವನಿಗೆ ಸುಖ ಸಿಗಲ್ಲ. ಹಣ ಬೇಕು 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 ಅಂತ ಅಪೇಕ್ಷೆ ಪಟ್ಟರೆ ಆ ಹಣದಿಂದ ಅವನಿಗೆ ಸುಖ ಸಿಕ್ಕಲ್ಲ. ಹಾಗಾಗಿ ಬೇಕು ಎಂಬುದನ್ನು ಸಾಕು ಅಂತ ಮಾಡಿಕೊಳ್ಳಬೇಕು. ಆ ಬೇಕುಗಳಿಗೆ ಕಡಿವಾಣ ಹಾಕಬೇಕು. ಅದು ಬೇಡನ ಕತೆ. ಅಂತಹ ಆ ದರೋಡೆಕೋರ ಬಂದು ಹೇಳುತ್ತಾನೆ ನಮಸ್ಕರಿಸಿ, ಗುರುಗಳೇ ಅಪರಾಧವಾಯಿತು, ಕ್ಷಮಿಸಬೇಕು, ಅನ್ಯಾಯವಾಗಿದೆ, ಈಗ ಅರ್ಥವಾಯಿತು ಇಲ್ಲ ಸಂಸಾರ ಅಂದ್ರೆ ಏನು ಅಂತ ಅರ್ಥವಾಯಿತು, ಕರುಣಿಸಬೇಕು 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 ಅಂತ ಹೇಳುವಾಗ ಆ ಗುರುಗಳು ಹೇಳ್ತಾರೆ, ಬನ್ನಿರೈ ಸಂಸಾರ ಸಾಗರವ ದಾಟುವರೆ, ಬನ್ನಿರೈ ಮೋಕ್ಷಕಾಂಕ್ಷಿಗಳು, ಬನ್ನಿ 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 ನಮ್ಮೊಟ್ಟಿಗೆ ಬನ್ನಿ. ಯಾರು ಬರಬೇಕು? ಸಂಸಾರ ಎಂಬ ಸಾಗರವನ್ನು ದಾಟಿ ಆ ಮೋಕ್ಷವನ್ನು ಸಂಪಾದನೆ ಮಾಡುವವರು ಬರಬೇಕು ನನ್ನ ಹತ್ತಿರಕ್ಕೆ ಅಂತ ಹೇಳುವಾಗ, ಸ್ವಾಮಿ ಅದನ್ನು ಅನುಗ್ರಹಿಸಬೇಕು, ನನಗೆ ಅನುಗ್ರಹಿಸಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳ್ತಾರೆ, ಹೇಳು ನೀ ರಾಮ ರಾಮ ಅಂತ ಹೇಳು, ರಾಮ ಅಂತ ಒಮ್ಮೆ ಹೇಳಿದ್ರೆ ಸಾಕು ನಿನ್ನ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳುವಾಗ ಆತ ರಾಮ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಹೇಳಲಿಕ್ಕೆ ಬರಾನ ಅಂತ ಹೇಳ್ತಾನೆ. ಅಂತ ಹೇಳು, ರಾಮ ಅಂತ ಹೇಳು, ರಾಮ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗತ್ತೆ, ಆನಂದ ಆಗತ್ತೆ ಅಂತ ಹೇಳುವಾಗ ನನಗೆ ಅಂತ ಸ್ವರ ಅಂತ ಬರ್ತಾರೆ, ಹರೇ ಅಂತ ಬರ್ತಾರೆ. ಯಾಕಂದ್ರೆ ಯಾರು ಜೀವನದಲ್ಲಿ ಅನ್ಯಾಯವನ್ನೇ ಮಾಡಿದ್ದಾನೋ ಅವನಿಗೆ ರಾಮ ಅಂತ ಹೇಳಲಿಕ್ಕೆ ಮಾತ್ರ ಅಲ್ಲ, ರಾಮ ಅಂತ ಹೇಳಲಿಕ್ಕೋಸ್ಕರ ರಾಮ ಬರಲಿಕ್ಕಿಲ್ಲ ಅವನಿಗೆ. ರಾಮ ಅಂತ ಹೇಳಬೇಕು ಅಂತ ಮನಸ್ಸು ಮಾಡಿದರೆ ಅಕ್ಷರ ಅವನಿಗೆ ಬರುವುದಿಲ್ಲ. ಆಗ ಇವನು ಮಾಡಿರುವಂತಹ ಪಾಪ ಸಂಪೂರ್ಣವಾಗಿ ನಾಶವಾಗಬೇಕು. ಆ ನಾಶ ಆಗಬೇಕಾದರೆ ಅವನು ತದೇಕ ಚಿತ್ತದಿಂದ ಆ ಚಿಂತನೆಯಲ್ಲಿ ಅವನು ತೊಡಗಿಕೊಳ್ಳಬೇಕು. ಹಾಗಾಗಿ ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ, ಜಪ ಮಾಡುವುದಕ್ಕಿಂತ ಮುಂಚಿತವಾಗಿ ತಾನು ಮಾಡಬೇಕಾದ್ದೇನು, ಆ ಮನಸ್ಸನ್ನು ಸಿದ್ಧಪಡಿಸುವುದು, ಆ ಮನಸ್ಸಿನಲ್ಲಿ ಭಗವಂತನನ್ನು ತುಂಬಿಕೊಳ್ಳೋದು. ಅದಕ್ಕೋಸ್ಕರ ಆ ಸಪ್ತ ಋಷಿಗಳು ಅವರಿಗೆ ಉಪದೇಶವನ್ನು ಮಾಡ್ತಾರೆ. ನೋಡು, ಅಲ್ಲೊಂದು ಮರ ಇದೆಯಲ್ಲ ಅದನ್ನು ಆ ಮರ ಅಂತ ಕರೀತಾರೆ, ಇಲ್ಲೊಂದು ಮರ ಇದೆಯಲ್ಲ ಹತ್ತಿರ ಇದನ್ನು ಈ ಮರ ಅಂತ ಕರೀತಾರೆ. ಹಾಗಾಗಿ ನೀನು ಹೇಳಬೇಕಾದ್ದು ಆ ಮರ, ಈ ಮರ, ಆ ಮರ, ಈ ಮರ, ಇದು ಹೇಳಲಿಕ್ಕೆ ಬರ್ತದಲ್ಲ, ಇದು ಬರ್ತದೆ ಅಂತ ನೋಡಿ. ರಾಮ ಅಂತ ಬರುವುದಿಲ್ಲ, ಆದರೆ ಅದನ್ನು ತಿರುಗಿಸಿದಾಗ ಅದು ಬರ್ತದೆ. ಯಾಕೆ? ಕರ್ಮ ದೋಷ. ಹಿರಿಯರು ಹೇಳಿದರು, ಈ ಜನ್ಮದಲ್ಲಿ ನಾವು ಯಾವುದನ್ನು ಮಾಡುತ್ತೇವೋ ಅದು ಕಳೆದ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯದ ಫಲ ವಿಶೇಷತೆಗಳು. ಈ ಜನ್ಮದಲ್ಲಿ ಒಬ್ಬ ಶ್ರೀಮಂತ ಇದ್ದಾನೆ ಅಂತಾದರೆ ಅದಕ್ಕೆ ಕಾರಣ ಕಳೆದ ಜನ್ಮದಲ್ಲಿ ಆತ ಮಾಡಿರುವಂತಹ ಪುಣ್ಯ ಸಂಪಾದನೆಗಳು. ತನ್ನ ಜೀವಿತ ಕಾಲದಲ್ಲಿ ಅನ್ಯಾಯವನ್ನೇ ಮಾಡಿದವನಿಗೆ ರಾಮ ಎಂಬಂತಹ ನಾಮವನ್ನು ಹೇಳಲಿಕ್ಕೆ ಸಾಧ್ಯ. ಹೇಳ್ತಾನೆ ಅವನು, ಆ ಮರ, ಈ ಮರ, ಆ ಮರ, ಈ ಮರ ಹೇಳ್ತಾ ಹೇಳ್ತಾ ಇರುವಂತೆ ಕಣ್ಣುಗಳನ್ನು ಮುಚ್ಚಿಕೊಂಡು ತದೇಕ ಚಿತ್ತದಿಂದ ಪ್ರಭು ಶ್ರೀರಾಮಚಂದ್ರನನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಲಿಕ್ಕೋಸ್ಕರ, ಧರಿಸಿಕೊಳ್ಳಿಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಮಹಾವಿಷ್ಣುವಿನ ಅರ್ಥಾತ್ ರಾಮನ ವರ್ಣನೆಯನ್ನು ಸಪ್ತ ಋಷಿಗಳು ಹೇಳಿಕೊಟ್ಟಿದ್ದರು. ಆ ರೀತಿ ಧ್ಯಾನ ಮಾಡು ಅಂತ ಹೇಳಿದರು. ವೈಕುಂಠವಾಸಿಯಾಗಿರುವಂತಹ ರಾಮ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದರು. ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ
विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं ಆ ಕಮಲನಯನಾಗಿರುವ ಲಕ್ಷ್ಮೀ ಅಧಿಪತಿಯಾಗಿರುವಂತಹ ಆ ರಾಮನನ್ನ ಅರ್ಥಾತ್ ವಿಷ್ಣುವಿನನ್ನು ಸ್ಮರಣೆ ಮಾಡು ಅಂತ ಹೇಳಿದರು. ಕಣ್ಣು ಮುಚ್ಚಿ ಮನಸ್ಸನ್ನು ಒಳಗಡೆ ತೆಗೆದುಕೊಂಡು ಪ್ರಾಪಂಚಿಕವಾಗಿರುವ ಸುಖದಿಂದ ವಿಮುಕ್ತನಾಗಿ ತಾನು ರಾಮನಲ್ಲಿ ತಲ್ಲೀನನಾಗ್ತಾನೆ. ಆಗ ಅವನ ಬಾಯಿಂದ ಬರ್ತಿರ್ತಕ್ಕಂತಹ ಶಬ್ದಗಳು ಆ ಮರ ಈ ಮರ 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 ರಾಮ ಎಂಬಂತಹ ಧ್ವನಿ. ತದೇಕ ಚಿತ್ತದಿಂದ ರಾಮಧ್ಯಾನವನ್ನು ಮಾಡುತ್ತಾ ತಲ್ಲೀನನಾಗಿರುವಂತಹ ಆತ ವರ್ಷಗಳು ಕಳೆದೇ ಗೊತ್ತಾಗದೆ ಬಂದಿದ್ದಾರೆ. ಅದೇ ಸಪ್ತ ಋಷಿಗಳು. ಧ್ವನಿ ಕೇಳಿಸ್ತಾ ಇದೆ, ರಾಮಧ್ಯಾನ. ನೋಡಿದರೆ ಹುತ್ತದ ಒಳಗಡೆಯಿಂದ ಧ್ವನಿ ಕೇಳಿಸ್ತಾ ಇದೆ. ನೆನಪಾಯಿತು, ದೀಕ್ಷೆಯನ್ನು ಕೊಟ್ಟು ಹೋಗಿದ್ದೇವೆ ನಾವು. ಆ ಹುತ್ತವನ್ನು ತೆಗೆದು ಆತನನ್ನು ಮೇಲೆತ್ತಿ ಉದ್ಧರಿಸಿ ವಲ್ಮೀಕ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮೀಕ ಅಂತ ಹೇಳುದು. ಅಂತ ಹುತ್ತದಿಂದ ಅವನನ್ನು ಹೊರಗೆ ತೆಗೆದಿರುವುದರಿಂದ ಅವನಿಗೆ ಪುನರ್ಜನ್ಮ. ಅದಕ್ಕೋಸ್ಕರ ವಲ್ಮೀಕಿ ಎಂಬುದಾಗಿ ನಾಮಕರಣ ಆಗುತ್ತೆ. ಹುತ್ತದಿಂದ ಬಂದಿರುವಂತಹ ವಾಲ್ಮೀಕಿಯಾದ ಅವನು ಮೊದಲು ಬರೆದಿರುವಂತಹ ಶ್ಲೋಕವೇ ರಾಮಾಯಣದ ಪ್ರಥಮ ಶ್ಲೋಕ. 24 ಅಕ್ಷರಗಳು. ಜೀವನದಲ್ಲಿ ಪರಿವರ್ತನೆಯನ್ನು ಒಂದು ಧರ್ಮ ಅರ್ಥ ಕಾಮ ಮೋಕ್ಷಗಳ ವಿಚಾರವನ್ನು ಅಧ್ಯಯನ ಮಾಡಿ, ಧರ್ಮ ಅಂದ್ರೇನು, ಅರ್ಥ ಅಂದ್ರೇನು, ಕಾಮ ಅಂದ್ರೇನು ಇದನ್ನು ತಿಳಿದು ತಾನು ಜೀವನವನ್ನು ಸಾಗಿಸ್ತಾ ಇರುವ ಕಾಲ. ಒಂದಾನೊಂದು ದಿವಸ ಬೆಳಗ್ಗಿನ ಶುಭ ಮುಹೂರ್ತ ಭಗವಾನ್ ಸೂರ್ಯನಾರಾಯಣ ಮೇಲೆಗೆ ಬರ್ತಾ ಇದ್ದಾನೆ. ಕಾಣಿಸ್ತಾ ಇರುವಂತಹ ಸೂರ್ಯನನ್ನ ನೋಡುತ್ತಾ ಅರ್ಘ್ಯ ಜಲವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಆ ಸಮಯಕ್ಕೆ ಬೇಡನೊಬ್ಬ ಬಾಣವನ್ನು ಹಿಡಿದು ಕ್ರೌಂಚ ಪಕ್ಷಿಗೆ ಬಾಣ ಹೊಡಿತಾ ಇರುವ ಕಾಲ. ಮಾ ನಿಷಾದ ಪ್ರತಿಷ್ಠಾ ತಮವಗಾಹ ಶಾಪವಾಕ್ಯ ಅವನಿಗೆ ಬಂದಿದೆ. ಅವನಿಗದು ಶಾಪ ಅಂತ ಅರ್ಥವಾಗಲಿಲ್ಲ, ಮನಸ್ಸಿನಲ್ಲಿರುವ ವೇದನೆ. ಹಕ್ಕಿಗೆ ಬಾಣ ಹೂಡಿದ್ದಾನೆ, ಸತ್ತು ಬಿದ್ದಿದೆ ಕೆಳಗೆ, ಮಿಲಮಿಲ ಒದ್ದಾಡ್ತಾ ಇದೆ ಹೆಣ್ಣು ಹಕ್ಕಿ. ಗಂಡು ಹಕ್ಕಿ ಸತ್ತು ಬಿದ್ದಿದೆಯಲ್ಲ, ಅದನ್ನು ನೋಡಿ ದುಃಖಿತನಾಗಿ ಬಂದಿರುವಂತಹ ಧ್ವನಿ ಅದು. ಹೇ ನಿಷಾದ, ಮಾ ನಿಷಾದ ಅಂತ ಹೇಳ್ತಾನೆ. ಆ ಶ್ಲೋಕದಲ್ಲಿ 24 ಅಕ್ಷರಗಳು ಶಾಪರೂಪವಾಗಿ ಬಂದಿದೆ. ಹೋಗಿ ಬ್ರಹ್ಮದೇವರಲ್ಲಿ ಹೇಳಿದರು, ಹೀಗೆ ಬಂದಿದೆ, ಏನು ಮಾಡೋಣ ಅಂತ ಹೇಳುವಾಗ ಅದು ರಾಮಾಯಣದ ಕಥೆಯ ಪ್ರಾರಂಭದ ಶ್ಲೋಕ. ಮುಂದುವರಿಸು ರಾಮಾಯಣದ ಕಥೆ ಅಂತ ಹೇಳ್ತಾರೆ. ಅಲ್ಲಿಂದ ಆರಂಭವಾಯಿತು ರಾಮಾಯಣದ ಕಥಾನಕ. ಹಾಗಾಗಿ ಆ ರಾಮಾಯಣದ ಕಥೆಯ ಆ ರಾಮ ಎಂಬ 2 ಅಕ್ಷರದ ಮಹಿಮೆ ಅದನ್ನು ಕೇಳ. ರಾಮಾಯಣ ಬಾರದೆ ರಾಮಾಯಣ ಬಾರದೆ ರಘು ರಾಮಾಯಣ ಬಾರದೆ ರಘು ರಾಮಾಯಣ ಬಾರದೆ ರಘು ರಾಮಾಯಣ ಬಾರದೆ ಎನ ಬಾರದೆ
पवन सुत हनुमान की सीता माता की ಇತ್ತೀಚಿನ ಕಾಲದಲ್ಲಿ ಒಂದು ರೈಲ್ವೆ ಸ್ಟೇಷನ್ನ ಒಳಗಡೆ ಹೊಸ ನವದಂಪತಿಗಳು ಕೂತುಕೊಂಡಿದ್ದರು. ರೈಲಿಗೆ ಕಾಯ್ತಾ ಇದ್ರು. ಅವರು ಕೂತಿದ್ದಾರೆ. ಇನ್ನು ರೈಲು ಬರಲಿಕ್ಕೆ ಸಮಯ ಇದೆ. ಆ ಸಮಯದಲ್ಲಿ ಪಕ್ಕದಲ್ಲಿ ಒಬ್ಬ ಅಜ್ಜ ಕೂತಿದ್ದಾರೆ. ತಲೆ ಕೂದಲೆಲ್ಲ ಹಣ್ಣಾಗಿದೆ, ಮೀಸೆ ಎಲ್ಲ ಹಣ್ಣಾಗಿದೆ. ಅವರೊಂದು ಪುಸ್ತಕ ಹಿಡ್ಕೊಂಡಿದ್ದಾರೆ. ಈ ನವತರುಣ ಮದುವೆಯಾಗಿದ್ದಾನೆ, ಹೆಂಡತಿ ಪಕ್ಕದಲ್ಲಿದ್ದಾಳೆ. ಹಿಂದಿನವರು ಹೇಳಿದ್ರಲ್ಲ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹಾಗಾಗಿ ಇವನಿಗೆ ಅದೆಲ್ಲ ಉದ್ದೀಪನ ಆಗ್ತಾ ಇತ್ತು. ಆ ಸಮಯಕ್ಕೆ ಆ ಅಜ್ಜನಲ್ಲಿ ಕೇಳ್ತಾರೆ, ಅಜ್ಜ ಅಜ್ಜ ನೀವೇನು ಪುಸ್ತಕ ಓದ್ತಾ ಇದ್ದೀರಿ? ಆಗ ಅಜ್ಜ ಹೇಳಿದ್ರು, ನಾನು ರಾಮಾಯಣದ ಪುಸ್ತಕ ಓದ್ತಾ ಇದ್ದೇನೆ. ಆಗ ಈ ಹುಡುಗ ತರುಣ ಅವನಿಗೆ ರಾಮಾಯಣ ಅಂತ ಹೇಳುವಾಗ, ರಾಮಾಯಣದ ಪುಸ್ತಕ? ಹೌದು, ರಾಮಾಯಣ ಓದ್ತಾ ಇದ್ದೇನೆ. ರೈಲ್ವೆ ಸ್ಟೇಷನ್ಲಿ ಕೂತ್ಕೊಂಡು? ಹೌದು, ಪುರುಷತೆ ಸಿಕ್ಕಿದಾಗೆಲ್ಲ ನಾನು ರಾಮಾಯಣವೇ ಓದುವುದು ಹೇಳ್ತಾನೆ. ಆಗ ಹುಡುಗ ಚೇಷ್ಟೆಗೋಸ್ಕರ ಹೇಳ್ತಾನೆ, ಅಜ್ಜ ಅಜ್ಜ ಈಗ ನೀವು ಅದೇ ಓದಬೇಕಾದ್ದು, ಪ್ರಾಯ ಆಯ್ತಲ್ಲ, ತಲೆ ಕೂದಲು ಹಣ್ಣಾಗಿದೆ, ಈಗ ನೀವು ಅದೇ ಓದಬೇಕಾದ್ದು ಅಂತ ಹೇಳ್ತಾರೆ. ಅವರು ತಲೆ ಕೆಡಿಸಿಕೊಳ್ಳಿಲ್ಲ. ಸ್ವಲ್ಪ ಹೊತ್ತು ಕಳೀತು, ರೈಲು ಬಂತು. ರೈಲು ಬಂದ ಕೂಡಲೇ ಎಲ್ಲರೂ ಹತ್ತಿದ್ರು ರೈಲಿಗೆ. ರೈಲ್ವೆ ಸ್ಟೇಷನ್ನಲ್ಲಿ ಸ್ವಲ್ಪ ಹೊತ್ತು ನಿಲ್ಲುವುದು ರೈಲು. ಗಡಿಬಿಡಿಗೆ ಎಲ್ಲರೂ ಹತ್ತುತ್ತಾರೆ. ಎಲ್ಲರೂ ಹತ್ತುತ್ತಾ ಇರುವಾಗ ಇವನೂ ಹತ್ತಿದ ರೈಲಿಗೆ. ಹೆಂಡತಿ, ಸೂಟ್ ಕೇಸು ಎಲ್ಲ ಉಂಟವನ ಹತ್ರ. ಎಲ್ಲರೂ ಹತ್ತಿದ್ರು. ರೈಲು ಹೊರಟಿತು. ರೈಲು ಹೊರಟ ಕೂಡಲೇ ಇವನಿಗೆ ಗಡಿಬಿಡಿ ಆಯಿತು. ಯಾಕಂದ್ರೆ ಮಡದಿ ಕಾಣಿಸ್ತಾ ಇಲ್ಲ. ಒಬ್ಬೆ ಹೊಡೆದ ಅವನು, ನನ್ನ ಹೆಂಡತಿ ಕಾಣುವುದಿಲ್ಲ, ಹೆಂಡತಿ ಕಾಣುವುದಿಲ್ಲ. ಆ ಅಜ್ಜ ರೈಲಿನ ಚೈನೆಲ್ಲ ಇಳಿದು ರೈಲನ್ನು ನಿಲ್ಲಿಸಿ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿ ಹೆಂಡತಿಯನ್ನು ಹುಡುಕಿಕೊಂಡು ಬಂದಿದ್ದಾನೆ. ಬಂದು ಅಜ್ಜನ ಹತ್ತಿರವೇ ಕೂತಿದ್ದಾರೆ. ಮತ್ತೆ ಅಜ್ಜನ ಹತ್ತಿರ ಕೂತಾಗ ಆ ಅಜ್ಜ ಹೇಳಿದ್ರು, ಸರಿಯಾಗಿ ಸ್ವಲ್ಪ ಉಸಿರಾಡ, ಸ್ವಲ್ಪ ನೀರು ಬೇಕಾದರೆ ಕುಡಿ, ಗಡಿಬಿಡಿ ಮಾಡಬೇಡ ಅಂತ ಹೇಳಿ. ಖುಷಿ ಆಯ್ತು ಅವನಿಗೆ. ಆಮೇಲೆ ಹೇಳಿದರು, ನೋಡಪ್ಪ, ನಾನಾಗ ನಿನಗೆ ಹೇಳಿದ್ದೆ ಅಲ್ಲ ರಾಮಾಯಣದ ಪುಸ್ತಕ ಓದುವುದು ಅಂತ. ಆಗ ನೀನು ನನ್ನನ್ನು ತಮಾಷೆ ಮಾಡಿದ್ದೀಯ. ನೀವೀಗ ಇದನ್ನೇ ಓದಬೇಕಾದ್ದು ಅಂತ ಹೇಳಿದ್ದೆ. ಒಂದು ವೇಳೆ ನೀನು ರಾಮಾಯಣದ ಪುಸ್ತಕವನ್ನು ಓದ್ತಾ ಇದ್ದರೆ ನಿನ್ನ ಹೆಂಡತಿ ರೈಲ್ವೆ ಸ್ಟೇಷನ್ನಲ್ಲಿ ಬಾಕಿ ಆಗ್ತಿರ್ಲಿಲ್ಲ ಅಂತ. ಆಗ ಈ ಹುಡುಗನಿಗೆ ಕಿವಿ ಅರಳಿತು. ಅವನ ಅಜ್ಜನಲ್ಲಿ ಕೇಳ್ತಾನೆ, ಅಜ್ಜ ಅಜ್ಜ ರಾಮಾಯಣಕ್ಕೂ ನನ್ನ ಹೆಂಡತಿ ರೈಲ್ವೆ ಸ್ಟೇಷನ್ನಲ್ಲಿ ಬಾಕಿಯಾದ್ದಕ್ಕೂ ಏನು ಸಂಬಂಧ? ರಾಮಾಯಣ ಕಾಲದಲ್ಲಿ ರೈಲಿತ್ತ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಅಜ್ಜ ಸುಂದರವಾದಂತಹ ಒಂದು ಕಥೆಯನ್ನು ಹೇಳ್ತಾರೆ. ನೋಡು, ಒಂದಾನೊಂದು ದಿವಸ ಪೂರ್ವಂ ರಾಮ ತಪೋವನಾಭಿಗಮನ. ಒಂದಾನೊಂದು ದಿವಸ ರಾಮ ಕಾಡಿಗೆ ಹೋಗಬೇಕು ಅಂತ ನಿರ್ಣಯ ಆಯಿತು. ಪೂರ್ವಂ ರಾಮ ತಪೋವನಾಭಿಗಮನ. ಆ ರಾಮ ಕಾಡಿಗೆ ಹೋಗಬೇಕು ಅಂತ ನಿರ್ಣಯ ಆದಾಗ ಆ ಸಂದರ್ಭದಲ್ಲಿ ಅವನೊಬ್ಬನೇ ಹೊರಟದ್ದಲ್ಲ, ಹೋಗಬೇಕಾದ್ದು ರಾಮ ಮಾತ್ರ. ಆದರೆ ಸೀತೆ ಹೇಳಿದ್ಲು, ಸ್ವಾಮಿ ನಾನು ನಿಮ್ಮೊಟ್ಟಿಗೆ ಬರ್ತೇನೆ, ನೀವೆಲ್ಲೋ ನಾನಲ್ಲಿ. ಆಗ ಹೋಗಬೇಕಾದ್ದು ರಾಮ ಮಾತ್ರ, ಸೀತೆ ಹೋಗಬೇಕು ಅಂತಿರಲಿಲ್ಲ. ಆದರೆ ಸೀತೆ ಹೊರಟು ನಿಂತಿದ್ದ. ಒಂದು ವೇಳೆ ಈಗಿನ ಕಾಲದಲ್ಲಿ ಆಗ್ತಿದ್ರೆ ಹೆಂಡತಿ ಏನು ಹೇಳ್ತಿದ್ಲು, ಇರ್ಬೋದು ಬಲ್ಲ ಅವ ಯಾನ್ಮೂಲು ಟಿವಿ ಪುರತು ಒಂದು ಉಪ್ಪು ಅಂತ ಹೇಳ್ತೀವಿ. ಸೀತೆ ಹೊರಟಲು, ಜೊತೆಯಲ್ಲಿ ಲಕ್ಷ್ಮಣನೂ ಹೊರಟ. ಆ 3 ಜನ ಹೋಗ್ತಾ ಇರುವಾಗ ಸಿಕ್ಕಿರುವಂಥ ಗಂಗಾ ನದಿ, ಆ ಗಂಗಾ ನದಿಯ ಹತ್ತಿರದಲ್ಲಿ ಕಾಯ್ತಾ ಇರುವಂಥ ಗುಹ ಹೇಳ್ತಾನೆ, ಸ್ವಾಮಿ ನಿಮಗೋಸ್ಕರ ಸಿದ್ಧವಾಗಿದೆ ನನ್ನ ದೋಣಿ, ಇದನ್ನು ತಾವು ಸ್ಪರ್ಶ ಮಾಡಬೇಕು. ನಿಮ್ಮ ಪಾದಸ್ಪರ್ಶವಾದರೆ ನನ್ನ ಜೀವನ ಸಾರ್ಥಕವಾಗ್ತದೆ. ನೋಡಿ, ಆ ಗುಹೆ ಹೇಳ್ತಾ ಇರುವುದೇನು, ನಿಮ್ಮ ಪಾದಸ್ಪರ್ಶವಾದರೆ ಸಾಕು, ನನ್ನ ಜೀವನ ಸಾರ್ಥಕವಾಗ್ತದೆ. ತುಳಿಯುವುದು ಯಾವುದನ್ನು? ದೋಣಿಯನ್ನು. ಅವೇ ಹೇಳುದು ನನ್ನ ಜೀವನ ಸಾರ್ಥಕವಾಗ್ತದೆ. ಎಂತಹ ಮಹಿಮೆ ಇದೆ!
ಆಗ ರಾಮ ಮಡದಿಯಾಗಿರುವಂತಹ ಸೀತೆಯ ಕೈಯನ್ನು ಹಿಡಿದು ದೋಣಿಗೆ ಹತ್ತಿಸಿ ಕೂರಿಸಿ ಆನಂದದಿಂದ ತಾನೂ ಆ ದೋಣಿಯನ್ನು ಹತ್ತಿ ಲಕ್ಷ್ಮಣದೇವರು ಹತ್ತಿದ ಮೇಲೆ ಅಲ್ಲಿರ್ತಕ್ಕಂಥವರಿಗೆಲ್ಲ ನಮಸ್ಕಾರವನ್ನು ಮಾಡಿ ವಂದಿಸಿ 14 ವರ್ಷ ಕಳೆದ ನಾನು ಬರ್ತೇನೆ, ಅಲ್ಲಿವರೆಗೆ ಅಯೋಧ್ಯೆಯಿಂದ ವಿರಮಿಸ್ತಾ ಇದ್ದೇನೆ ಅಂತ ಹೇಳಿ ರಾಮ ಹೊರಟು ಹೋದ. ಈ ಕಥೆಯನ್ನು ನೀನೇನಾದರೂ ಓದಿದ್ದಿರೆ ನೀನೇನು ಮಾಡ್ತಿದ್ದಿ? ರೈಲು ಬಂದಾಗ ಮೊದಲು ನಿನ್ನ ಧರ್ಮಪತ್ನಿಯನ್ನು ಕೈ ಹಿಡಿದು ರೈಲಿಗೆ ಹತ್ತಿಸ್ತಾ ಇದ್ದ, ಆಮೇಲೆ ನಿನ್ನ ಸೂಟ್ ಕೇಸಲ್ಲಿ ಹಿಡಿದು ಒಳಗಡೆ ಇಡ್ತಾ ಇದ್ದ, ಮತ್ತೆ ನೀನು ರೈಲು ಹತ್ತುತ್ತಾ ಇದ್ದ. ನೀನು ಆ ಕತೆ ಓದಲಿಲ್ಲ ರಾಮಾಯಣದ್ದು, ಹಾಗಾಗಿ ನಿನ್ನ ಸೀತೆ ಹೊರಗೆ, ನೀನು ರೈಲಿನ ಒಳಗೆ. ಹಾಗಾಗಿ ರಾಮಾಯಣದ ಕಥೆ ನಮಗೆ ಜೀವನ ಮೌಲ್ಯಗಳನ್ನು ಕೊಡುತ್ತದೆ. ಅಂತಹ ಜೀವನ ಮೌಲ್ಯಗಳನ್ನು ಆಧರಿಸಿರತಕ್ಕಂತಹ ರಾಮಾಯಣದ ಕಥಾ ಕೀರ್ತನೆ ಅದೆಲ್ಲ ಮನೆ ಮನೆಗಳಿಗೆ. ಅದಕ್ಕೋಸ್ಕರ ಆ ರಾಮನ ಹಾಡನ್ನು ಹಾಡುತ್ತಾ ಭಕ್ತಿ ಭಾವದಿಂದ ಆ ರಾಮ ಕೀರ್ತನೆಯಲ್ಲಿ ಒಂದಾಗೋಣ. ಆಂಜನೇಯ ವೀರ ಹನುಮಂತ ಶೂರ, ಆಂಜನೇಯ ವೀರ ಹನುಮಂತ ಶೂರ, ವಾಯುಕುಮಾರ ವಾನರ ವೀರ, ವಾಯುಕುಮಾರ ವಾನರ ವೀರ, ಆಂಜನೇಯ ವೀರ ಹನುಮಂತ ಶೂರ, ಆಂಜನೇಯ ವೀರ ಹನುಮಂತ ಶೂರ, ವಾಯುಕುಮಾರ ವಾನರ ವೀರ, ವಾಯುಕುಮಾರ ವಾನರ ವೀರ. ಶ್ರೀರಾಮ್ ಜಯ 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 ರಾಮ್, ಶ್ರೀರಾಮ್ ಜಯ ರಾಮ್ 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 ಜಯ ಜಯ ರಾಮ್, ಸೀತಾರಾಮ್ ಜಯ 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 ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಸೀತಾರಾಮ್ ಜಯ 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 ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಸೀತಾರಾಮ್ ಜಯ 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 ರಾಮ್, ರಾಮ ಲಕ್ಷ್ಮಣ ಜಾನಕಿ ಬೋಲೋ ಜಯ ಜಯ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್, ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್, ಆಂಜನೇಯ ವೀರ ಹನುಮಂತ ಶೂರ, ಆಂಜನೇಯ ವೀರ ಹನುಮಂತ ಶೂರ, ವಾಯುಕುಮಾರ ವಾನರ ವೀರ, ವಾಯುಕುಮಾರ ವಾನರ ವೀರ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಸೀತಾರಾಮ್ ಜಯ 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 ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಸೀತಾರಾಮ್ ಜಯ 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 ರಾಮ್, ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ 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 ಜಯ ರಾಮ್, ಶ್ರೀರಾಮ್ ಜಯ ರಾಮ್. बोलो श्री रामचंद्र महाराज की, पवन सुत हनुमान की, सीता माता की, गंगा माता की, बोलो भारत माता की. ಹನುಮಂತನ ಹೆಸರು ಕೇಳಿದರೆ ರೋಮಾಂಚನ ಆಗತ್ತೆ. ಜೀವನದಲ್ಲಿ ಎಲ್ಲರಿಗೂ ಒಂದೇ ತಾಯಿ, ಒಂದೇ ತಂದೆ. ತಾಯಿ ಅಂತ ತುಂಬ ಜನವನ್ನು ಕರಿಬಹುದು. ಕೃಷ್ಣನಿಗೆ ಹೆತ್ತವಳು ಒಬ್ಬಳಬ್ಬೆ, ಸಾಕಿದವಳಿನ್ನೊಬ್ಬಳು ದೇವಕಿ ಮತ್ತು ಯಶೋದೆ.
ಹಾಗಾಗಿ ಕೃಷ್ಣನಿಗೆ 2 ತಾಯಿಯಂದಿರು. ಹನುಮಂತನಿಗೆ ಹೆತ್ತವಳೊಬ್ಬಳೇ. ಅವಳು ಯಾರು? ಅಂಜನಾದೇವಿ. ಅಂಜನೆಯ ಗರ್ಭವನ್ನು ಪಾವನಗೊಳಿಸಿರುವಂತಹ ಹನುಮಂತ. ತಂದೆ ಪ್ರಪಂಚದಲ್ಲಿ ಯಾರಿಗೂ ಇರಲಿಕ್ಕಿಲ್ಲ, ಹಾಗೆ ಇದ್ದರೆ ಅವನು ಅಪವಾದಕ್ಕೆ ಗುರಿಯಾಗ್ತಾನೆ. ತಂದೆ ಅಂತ ಒಬ್ಬನನ್ನೇ ಕರಿಬೇಕು ಮಗ, ತಾಯಿಯನ್ನೆಷ್ಟು ಬೇಕಾದರೂ ಕರಿಬಹುದು. ಆದರೆ ಹನುಮಂತನಿಗೆ ಹಾಗಲ್ಲ. ಈಶ್ವರ ಅವನ ವರಪ್ರಸಾದದಿಂದ ಹುಟ್ಟಿದವ. ಆ ವರಪ್ರಸಾದವನ್ನು ಅಂಜನಾದೇವಿಗೆ ತಂದುಕೊಟ್ಟವನು ಅವನು ವಾಯುದೇವ. ಎಷ್ಟು ಜನ ಆಯಿತು? 2 ಜನ ತಂದೆಯರು. ತಂದೆ ಎಂಬ ಶಬ್ದ ಏನು? ತಂದುಕೊಡುವವನು ಅಂತ. ಮನೆಯಿಂದ ಹೊರಡುವಾಗ ನೋಡಿ, ಅಪ್ಪನಲ್ಲಿ ಮಕ್ಕಳು ಹೇಳ್ತಾರೆ, ಅಪ್ಪ ಚೂಡಿದಾರ ಬೇಕು, ಬ್ಯಾಗ್ ಬೇಕು. ಅಜ್ಜಿ ಹೇಳ್ತಾಳೆ ಕನ್ನಡಕ್ಕೆ ಬೇಕು. ಸಂಜೆ ಆಗಬೇಕಾದ್ರೆ ಇವನು ಕತ್ತೆಯಾಗಿ ಕೆಲಸ ಎಲ್ಲ ಮಾಡಿ ಮಾಡಿ ಹೊತ್ತುಕೊಂಡು ಬರ್ತಾನೆ. ಮಗಳೇ ನಿನಗೇನು? ಚೂಡಿದಾರ. ಇಗೋ ತಂದೆ. ಹೀಗೆ ಎಲ್ಲ ತಂದು ಕೊಡುವವನು ಯಾರು? ಅವನು ತಂದೆ. ಅದಕ್ಕೆ ಅವನು ತಂದೆ ಅಂತ ಕರೆಯುವುದು ಮಕ್ಕಳು. ಇಲ್ಲಿ ವಾಯುದೇವ ಈ ಪ್ರಸಾದವನ್ನು ತಂದು ಕೊಟ್ಟಿದ್ದಾನೆ ಅಂಜನಾದೇವಿಗೆ. ಹಾಗೆ 2 ಜನ ತಂದೆಯರು. 3ನೇವನು ಅಂಜನಾದೇವಿಯನ್ನು ಮದುವೆಯಾದವನು, ಕೈ ಹಿಡಿದವನು ಕೇಸರಿ. ಇದಕ್ಕೆ ಕೇಸರಿ ನಂದನ ಅಂತ ಕರೆದಿದ್ದಾರೆ. ಎಷ್ಟು ಜನ ತಂದೆಯರಾಯಿತು? 3 ಜನ. ಇಲ್ಲಿರ್ತಕ್ಕಂತಹ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದಾದ್ರೂ ವ್ಯಕ್ತಿಗೆ 3 ಜನ ತಂದೆಯವರು ಇರ್ತಿದ್ರೆ ಅವನು ಅಪಹಾಸ್ಯಕ್ಕೆ ಗುರಿಯಾಗ್ತಿದ್ದ. ಅವನೆಲ್ಲರೂ ತುಚ್ಛವಾಗಿ ಕಾಣ್ತಾ ಇದ್ರು. ಆದರೆ ಹನುಮಂತ ಅವನು ವೀರನಾಗಿ, ಶೂರನಾಗಿ, ಬ್ರಹ್ಮಚಾರಿಯಾಗಿ, ಅಗಣಿತ ಮಹಿಮನಾಗಿ ಬೆಳೆದಿದ್ದಾನೆ. ಅಂತಹ ಅಂಜನಾಸುತನಾಗಿರುವಂಥ ಹನುಮಂತನ ಸಾಧನೆ. ಇವತ್ತು 90 ಜನ ಮಕ್ಕಳು ಬಂದಿದ್ದರು ನನ್ನ ಹತ್ತಿರಕ್ಕೆ, ಭಜನೆ ಹಾಡಿದ್ದಾರೆ. ಅಲ್ಲಿ ಶ್ರೀರಾಮದೇವರ ವಿಗ್ರಹ ಇದೆ. ಆ ಮಕ್ಕಳಲ್ಲಿ ಕೇಳಿದೆ, ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ದೇವರು ನೋಡಿದ್ದೀರಾ? ನೋಡಿದ್ದೇನೆ ಅಂತ ಹೇಳಿದರು. ನಿನಗೆ ತುಂಬ ಖುಷಿ ಕೊಟ್ಟವರು ಯಾರು ಅಂತ ಕೇಳಿದ ಕೂಡಲೇ ಎಲ್ಲ ಮಕ್ಕಳು ಒಕ್ಕೊರಲಿಂದ ಹೇಳಿದರು, ಹನುಮಂತ, ಹನುಮಂತ, ಹನುಮಂತ. ಎಲ್ಲರಿಗೂ ಖುಷಿ ಕೊಡುವವನವನು ಹನುಮಂತ. ಅವನನ್ನು ಹಾಡಿ ಹೊಗಳಿದ್ದಾರೆ. ಮನೋಜವ ಮಾರುತ ತುಲ್ಯವೇ, ಗಾಳಿಗಿಂತ ವೇಗವಾಗಿ ಹೋಗುವಂಥದ್ದು ಯಾವುದು ಕೇಳಿದರೆ ಮನಸ್ಸು. ಗಾಳಿಗಿಂತ ವೇಗವಾಗಿ ಹೋಗುತ್ತದೆ ಮನಸ್ಸು. ಅದಕ್ಕಿಂತ ವೇಗವಾಗಿರುವುದು ಯಾವುದು ಅಂತ ಕೇಳಿದರೆ ಹನುಮಂತನದ ವಾಯುವೇಗ. ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ. ಇಂದ್ರಿಯಗಳು ಯಾವುದು? ಇಂದ್ರಿಯ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚೇಂದ್ರಿಯಗಳು. ಅದಲ್ಲದೆ ಇರ್ತಕ್ಕಂಥ ಇನ್ನು 5 ಇಂದ್ರಿಯಗಳು. ಹಾಗೆಷ್ಟು ಇಂದ್ರಿಯಗಳು? 10 ಇಂದ್ರಿಯಗಳು. ಈ ಇಂದ್ರಿಯಗಳನ್ನು ನಿಗ್ರಹಿಸಿರುವವನು. ನನಗೆ ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ, ಈ ರೀತಿಯ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿರುವವನು. ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠ. ಅಗಣಿತವಾಗಿರುವಂತಹ ಮಹಿಮೆ ಆ ಮಹಾ ದೇವನ ಸುತನದ್ದು. ಈಶ್ವರನ ಮಗನಾಗಿರುವಂತಹ ಹನುಮಂತ ತಾನು ರಾಮನ ದಾಸನಾಗಬೇಕು, ರಾಮನ ದಾಸನಾಗಬೇಕು, ರಾಮದಾಸನಾಗಬೇಕು ಎಂತ ಆಸೆ ನೋಡಿ. ಊರಿನಲ್ಲಿರುವವರು ಬೇರೆ ಬೇರೆ ದಾಸರಾಗ್ತಾರೆ. ಕೆಲವರು ಬೀಡಿದಾಸ. ಬೀಡಿದಾಸ ಅಂದ್ರೆ ಏನು? ಅವನಿಗೊಂದು ಬೀಡಿ ಎಳಿಬೇಕು, ದಮ್ಮು ಎಳೆದ್ರೆ ಮಾತ್ರ ದೂರನ್ನ ಪಿದಾಡ್ನಿ ಕೊಡ್ಲಾಗಿ ಅಂತ ಹೇಳ್ತಾನೆ ಅವನು. ಇಲ್ಲದಿದ್ದವನಿಗೇನು ನೆನಪಾಗೋದಿಲ್ಲ. ಇನ್ನು ಕೆಲವರು ಇರ್ತಾರೆ, ಅವರೆಂಥ ದಾಸ ಗೊತ್ತಾ? ಪಾನುಪರಾಗು ದಾಸ. ಕಿಸೆಯಿಂದ ತೆಗೆದು ಕೈಯಲ್ಲಿಟ್ಟು ಉಂಡೆ ಮಾಡಿ ತುಟಿ ಎಳೆದು ಒಳಗೆ ಹಾಕಿ ಮಂಗ ಮುಸುಡು ಮಾಡಿ ಕಣ್ಣು ಪಿಳಿ 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 ಮಾಡಿ ಕೂತ್ಕೊಂಡಿರ್ತಾರೆ. ಅವರಿಗೆ ಇನ್ನೇನು ಬೇಡ ತಿನ್ನಲಿಕ್ಕೆ, ಅದು ಇದ್ದರೆ ಸಾಕು. ಹೀಗೆ ಒಬ್ಬೊಬ್ಬರು ಒಂದೊಂದರ ದಾಸರಾಗಿರ್ತಾರೆ. ಕೆಲವರಿಗೆ ಇದು ಹೀಗೆ ಹೇಳಿದ್ರೆ ಅವರು ಖುಷಿಯಾಗಿರ್ತಾರೆ, ನಸ್ಯ ದಾಸ. ಇನ್ನು ಕೆಲವರು ಇರ್ತಾರೆ, ಬೆಳಗ್ಗೆ ಎದ್ದುಕೊಂಡು ಬರುವಾಗ ಏನಾದರೂ ದೃಶ್ಯ ನೋಡ್ಕೊಂಡು ಬರ್ತಾರೆ. ಯಾರಾದರೂ
ಹಾವನ್ನು ಹೊಡೆದು ಕೊಂದಿದ್ರೆ ಅದಕ್ಕೆ ಕಟ್ಟ ಏತುಂಡು ಅಂತ ಲೆಕ್ಕ ಹಾಕ್ತಾರೆ. ಮತ್ತೆ ಹೋಗಿ ಒಂದು ಹಣ ಕೊಡ್ತಾರೆ ಅವರು, ಇತ್ತೆ ಮಗುರುಂಡು ಅಂತ. ಬೆಳಗೂ ತಿನ್ನಲಿಕ್ಕಿಲ್ಲ, ಮಧ್ಯಾಹ್ನವೂ ತಿನ್ನಲಿಕ್ಕಿಲ್ಲ. ಸಂಜೆ ಆಗುವಾಗ ಇವರ ನಂಬರು ಮಗುಚುವುದಿಲ್ಲ. ಕೊನೆಗೆ ಇವನೇ ಕೆಳಗೆ ಮಗುರುವುದು ಸಂಜೆ ಆಗುವಾಗ. ಚಟ್ಟೆದಾಸ. ಹೀಗೆ ದಾಸರಾಗ್ತಿರೋ ನೀವು. ಯಾರ ದಾಸನಾಗಬೇಕು? ಕೃಷ್ಣದಾಸನಾಗಿ, ಅಥವಾ ರಾಮದಾಸನಾಗಿ, ವಾಸುದೇವನ ದಾಸನಾಗಿ, ಈ ರೀತಿಯಾಗಿ ದಾಸನಾಗಬೇಕು. ಅದರಲ್ಲಿ ರಾಮದಾಸ ಹನುಮಂತ. ಆ ಹನುಮಂತ ದೇವರು ತನ್ನ ಹೃದಯವನ್ನು ಬಗೆದು ತಾನು ಹೃದಯದಲ್ಲಿ ತೋರಿಸಿದ್ದಾರೆ. ಯಾರನ್ನು? ರಾಮ ಮತ್ತು ಸೀತೆಯರನ್ನು. ನೋಡಿ, ನನ್ನ ಹೃದಯದಲ್ಲಿದ್ದಾನೆ. ರೋಮಗಳಲ್ಲಿ ರಾಮನಾಮ ಜಪ ಮಾಡುವಂಥ ಹನುಮಂತನ ಶರೀರದಲ್ಲಿಯೂ ಕೂಡ ಹನುಮಂತ ದೇವರು. ಅಂತಹ ಹನುಮಂತನ ಸ್ಮರಣೆ ಯಾರ್ಯಾರು ನಿತ್ಯ ಮಾಡ್ತಾರೋ ಅವರಿಗೆ ಯಾವ ತೊಂದರೆಯೂ ಇಲ್ಲ. ಯಾಕೆಂದರೆ ಅವನು ಮುಖ್ಯ ಪ್ರಾಣ. ಹನುಮಂತನಿಗೆ ಹೆಸರೇನು? ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಅಂತ ಹೇಳಿದ ಮೇಲೆ ಉಳಿದಂತಹ ಪ್ರಾಣಗಳಿದೆಯಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳೆಂಬಂತಹ ಪಂಚಪ್ರಾಣಗಳು, ಅದು ಸೇರಿದರೆ ಮಾತ್ರ ಮುಖ್ಯ ಪ್ರಾಣ. ಯಾವಾಗ ಮುಖ್ಯ ಪ್ರಾಣ ನಮ್ಮ ಶರೀರದಿಂದ ಹೊರಟು ಹೋಗ್ತದೋ ಆಗ ಈ ಶರೀರವನ್ನು ಯಾರು ಉಳಿಸುವುದಿಲ್ಲ. ಬಾರಿ ಎಡ್ಡೆ ಶರೀರ ಏನ ಕಂಡಣ್ಣ ಉಪ್ಪಾಡು ಅಂತ ಯಾರಾದರೂ ಹೇಳ್ತಾರ? ಪ್ರಾಣ ಬಿಟ್ಟ ಮೇಲೆ ಯಾರು ಉಪ್ಪಾಡು ಅಂತ ಹೇಳುವುದಿಲ್ಲ, ಸುಟ್ಟು ಹಾಕಿ ಅಂತಲೇ ಹೇಳುವುದು. ಹಾಗಾಗಿ ಆ ಮುಖ್ಯ ಪ್ರಾಣ ದೇವರು ನಮ್ಮ ಶರೀರದಲ್ಲಿ ಯಾವಾಗ ಇರ್ತಾರೋ ಆಗ ಎಲ್ಲವೂ ಚೆನ್ನಾಗಿರ್ತದೆ. ಅಂತಹ ಮುಖ್ಯ ಪ್ರಾಣನ ಸ್ಮರಣೆ, ಅಯೋಧ್ಯೆಯ ಸ್ಮರಣೆ, ರಾಮನ ಸ್ಮರಣೆ ಅದು ನಿತ್ಯ ನಮ್ಮ ಮನೆಯಲ್ಲಿ ಆಗಬೇಕು. ಅದಕ್ಕೋಸ್ಕರ ರಾಮಕಥಾ ಕೀರ್ತನ್ ಕೊನೆಯ ಹಾಡನ್ನು ಹಾಡಿ ಇದಕ್ಕೆ ಮಂಗಳವನ್ನು ಹಾಡುವ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಮಕ್ಕಳಿಗೆ ಶಾಲೆಯಲ್ಲಿ ಹಾಡಲಿಕ್ಕೋಸ್ಕರವೇ ರಚನೆ ಮಾಡಿರುವಂತಹ ರಾಮಕಥಾ ಎಂಬಂತಹ ಕೀರ್ತನೆ ಇವತ್ತೇ ಅದು ಈ ವೇದಿಕೆಯಿಂದ ನಿಮ್ಮ ಸುಶ್ರಾವ್ಯವಾದ ಹಾಡುಗಳಿಂದ ನಿಮ್ಮ ಕಿವಿಗೆ ಆಪ್ಯಾಯಮಾನ ಆಗುವಂತೆ ಹಾಡಲಿದ್ದಾರೆ. ಆ ಹಾಡನ್ನು ಕೇಳ್ತಾ ನಾವೆಲ್ಲರೂ ಅದಕ್ಕೆ ಧ್ವನಿ ಸೇರಿಸ್ತಾ ರಾಮಕಥಾ ಕೀರ್ತನೆಯಲ್ಲಿ ನಾವು ಒಂದಾಗೋಣ ಅಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಈ ಹಾಡಿನೊಂದಿಗೆ ಕಾರ್ಯಕ್ರಮದ ಮುಕ್ತಾಯದ ಮಂಗಳದ ಹಾಡನ್ನು ಹಾಡುತ್ತಾ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ವಂದಿಸ್ತಾ ಹಾಡನ್ನು ಹಾಡಲಿಕ್ಕೋಸ್ಕರ ಶ್ರೀಯುತ ಪ್ರಕಾಶ್ ಅವರು ನಿಂತುಕೊಳ್ತಾರೆ. ರಾಮಕಥೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. 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 ಅಯೋಧ್ಯೆಯಲ್ಲಿ ಜನಿಸಿದ ರಾಮನ, ಅಯೋಧ್ಯೆಯಲ್ಲಿ ಜನಿಸಿದ ರಾಮನ ಪುಣ್ಯಕಥೆ ಇದು ರಾಮಕಥೆ. ಪುಣ್ಯಕಥೆ ಇದು ರಾಮಕಥೆ. ರಾಮಕಥೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. ರಾಮಕಥೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. ಕೌಸಲ್ಯಾತ್ಮಜ ದಶರಥ ಸುತನ, ಕೌಸಲ್ಯಾತ್ಮಜ ದಶರಥ ಸುತನ ಪುಣ್ಯಚರಿತೆ ಇದು ರಾಮಕಥೆ. ಪುಣ್ಯಚರಿತೆ ಇದು ರಾಮಕಥೆ. ವಸಿಷ್ಠ ಕೌಶಿಕ ಮುನಿ ಸಂಪೂಜಿತ, ವಸಿಷ್ಠ ಕೌಶಿಕ ಮುನಿ ಸಂಪೂಜಿತ ಪುಣ್ಯಚರಿತೆ ಇದು ರಾಮಕಥೆ. ಪುಣ್ಯಚರಿತೆ ಇದು ರಾಮಕಥೆ. ರಾಮಕಥೆ ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ. ರಾಮಕಥೆ ಇದು ರಾಮಕಥೆ, ಪುಣ್ಯಚರಿತೆ ಇದು ರಾಮಕಥೆ.
ಶಬರಿಯ ಹರಸಿ ವಾಲಿಯ ವಧಿಸಿದ ಶಬರಿಯ ಹರಿಸಿ ವಾಲಿಯ ವಧಿಸಿದ ಪುಣ್ಯ ಚರಿತೆ ಇದು ರಾಮಕಥೆ ಪುಣ್ಯ ಚರಿತೆ ಇದು ರಾಮಕಥೆ ರಾಮಕಥೆ ಇದು ರಾಮಕಥೆ ಪುಣ್ಯ ಚರಿತೆ ಇದು ರಾಮಕಥೆ ರಾಮಕಥೆ ಜಯ ರಾಮಕಥೆ ಪುಣ್ಯ ಚರಿತೆ ಇದು ರಾಮಕಥೆ ಗುರವಿತ್ತು ಲಂಕೆಯ ಸುಟ್ಟ ಧೀರ ಹನುಮನ ರಾಮಕಥೆ ಉಂಗುರವಿತ್ತು ಲಂಕೆಯ ಸುಟ್ಟ ಧೀರ ಹನುಮನ ರಾಮಕಥೆ ಸೇತುವೆ ಕಟ್ಟಿ ಖಳರನು ಮುಟ್ಟಿದ ಸೇತುವೆ ಕಟ್ಟಿ ಖಳರನು ಕಟ್ಟಿದ ವಾನರ ಪೂಜಿತ ರಾಮಕಥೆ ವಾನರ ಪೂಜಿತ ರಾಮಕಥೆ ರಾಮಕಥೆ ಇದು ರಾಮಕಥೆ ಪುಣ್ಯ ಚರಿತೆ ಇದು ರಾಮಕಥೆ ರಾಮಕಥೆ ಇದು ರಾಮಕಥೆ ಪುಣ್ಯ ಚರಿತೆ ಇದು ರಾಮಕಥೆ ಕುಂಭಶ್ರವಣ ರಾವಣಾದರಿಗೆ ಮೋಕ್ಷವ ನೀಡಿದ ಪುಣ್ಯಕಥೆ ಕುಂಭಶ್ರವಣ ರಾವಣಾಧರಿಗೆ ಮೋಕ್ಷವ ನೀಡಿದ ರಾಮಕಥೆ ಲವಕುಶರನ್ನು ಹಡೆಯಲು ಸೀತೆ ಲವಕುಶರನ್ನು ಹಡೆಯಲು ಸೀತೆ ಅಡವಿಯ ಸೇರಿದ ಪುಣ್ಯಕಥೆ ಅಡವಿಯ ಸೇರಿದ ಪುಣ್ಯಕಥೆ ರಾಮಕಥೆ ಇದು ರಾಮಕಥೆ ಪುಣ್ಯದ ಮಣ್ಣಿನ ರಾಮಕಥೆ ರಾಮಕಥೆ ಇದು ರಾಮಕಥೆ ಪುಣ್ಯ ಚರಿತೆ ಇದು ರಾಮಕಥೆ ಶತ್ರು ಸಂಹಾರಕ ಅಶ್ವಥ ರಕ್ಷಣೆ ಮಾಡಿದ ಚರಿತೆ ರಾಮಕಥೆ ಶತ್ರು ಸಂಹಾರಕ ಅಶ್ವಥ ರಕ್ಷಣೆ ಮಾಡಿದ ಚರಿತೆ ರಾಮಕಥೆ ಅಶ್ವಮೇಧದಿ ಪಾಪವ ಕಳೆದ ವೈಕುಂಠ ಸೇರಿದ ಪುಣ್ಯಕಥೆ ಅಶ್ವಮೇಧದಿ ಪಾಪವ ಕಳೆದ ವೈಕುಂಠ ಸೇರಿದ ಪುಣ್ಯಕಥೆ ರಾಮಕಥೆ ಇದು ರಾಮಕಥೆ ಪುಣ್ಯ ಚರಿತೆ ಇದು ರಾಮಕಥೆ ರಾಮಕಥೆ ಇದು ರಾಮಕಥೆ ಪುಣ್ಯ ಚರಿತೆ ಇದು ರಾಮಕಥೆ ಪಕ್ಷಿಯ ವಿರಹದಿಂದಲೇ ಉದ್ಬೋಧಿತ ಈ ರಾಮಕಥೆ ಕೌಂಚ ಪಕ್ಷಿಯ ವಿರಹದಿಂದಲೇ ಉದ್ಬೋಧಿತ ಈ ರಾಮಕಥೆ ಕಟುಕ ಬೇಡನು ರಾಮ ಮಂತ್ರದಿ ಆ
अद्वैताय पतये नमः असतो मा सद्गमय तमसो मा ज्योतिर्गमय मृत्योर्मा अमृतङ्गमय लोका समस्ता सुखिनो भवन्तु ॐ शान्ति 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 बोलो श्री रामचंद्र महाराज की पवन सुत हनुमान